ಒಂದು ಹಲಸಿನ ಬೀಜ ಇದ್ರೆ ದೋಸೆ ರೆಡಿ ಅಲ್ಲ. ದೋಸೆ ರೆಡಿ ಆಗ್ತದೆ, ಚೆನ್ನಾಗಿ ಆಗಿರ್ಬೋದು ಅಂತ ಕಾಣ್ತುಂಟು. ಸಾಕಾಗಿರುವಂತಹ ಗೆಸ್ಟ್ ಬರುವಾಗ ಜಸ್ಟ್ ರೆಸಿಪಿ ಅಂತೆ ಹಲಸಿನ ಬೀಜದ ದೋಸೆ ಅಂತ ರೆಡಿ ಮಾಡಿ ಕೊಟ್ಟಿದ್ದಾರೆ. ಹಾಯ್, ನಾವು ಸೌರವಿಷ್ಕರ್. ಇದು ನಾಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ನಾವು ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಇಂದಿರಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರು ತಿಳ್ಕೊಳ್ಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಂ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ. ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇವತ್ತು ಸ್ಪೆಷಲ್ ಏನಂತ ಹೇಳಿದರೆ, ಈಗ ಜಾಕ್ ಫ್ರೂಟ್ ಇದೆಗೋ ಸೀಸನ್ ಬಂದಿದೆ. ಹೌದು, ಅದರ ಬೀಜದ್ದು ದೋಸೆ. ಹಲಸಿನ ಹಣ್ಣು ಮುಗಿಯೋ ತನಕ ಹಲಸಿನ ಬೀಜದ್ದು ದೋಸೆ. ಹಲಸಿನ ಬೀಜದ್ದು ದೋಸೆ ಅಲ್ಲ. ಓಕೆ, ಇನ್ನೊಂದು ಅದರದ್ದು ಜಾಕ್ ಫ್ರೂಟಲ್ಲಿ ಕುಂಜಿ ಅಂತ ಬರ್ತದೆ, ರಚ್ಚೆ ಅಲ್ಲ, ಇನ್ನೊಂದು ಬರ್ತದೆ. ಬಟ್ ಮೊದಲೆಲ್ಲ ಯೂಸ್ ಮಾಡ್ತಿದ್ರು, ಅಂದರೆ ಕುಂಜಿ ಅಂತ. ಅದರದ್ದು ಪಚ್ಚೋಡಿಯಾ? ಅಂದರೆ ಕುಂಜಿ ಅಂತ ಹೇಳಿದರೆ ಹಲಸಿನ ಹಣ್ಣು ಕಟ್ ಮಾಡುವಾಗ ಮಧ್ಯದಲ್ಲಿ ಇರ್ತದಲ್ಲ, ಕೂಂಜಿ ಅಂತ ಹೇಳ್ತಾರೆ. ಕೂಂಜಿ ಅಂತ ಹೇಳೋದಾ? ನಾವು ಕೂಂಜಿ, ತುಳುವಲ್ಲಿ ಕೂಂಜಿ ಅಂತ ಹೇಳೋದು. ಅದರದ್ದು ಪಚ್ಚಡಿ. ನಾರ್ಮಲ್ ಆಗಿ ಅದನ್ನೆಲ್ಲ ನಾವು ವೇಸ್ಟಿಗೆ ಹಾಕ್ತೇವೆ. ಹೌದು, ಇವತ್ತು ಪಚ್ಚಡಿ ಮಾಡಿ. ಮೊದಲೆಲ್ಲ ಅಲ್ಲಿ ಜಾಸ್ತಿ ಬೆಳೆಸಿದ್ರು, ಬಟ್ ಈಗ ಮಾತ್ರ ಅದನ್ನು ಯೂಸ್ ಮಾಡೋದಿಲ್ಲ ಕೆಲವರು. ಪಿಜ್ಜಾ, ಬರ್ಗರ್, ಅದನ್ನೆಲ್ಲ. ಕೂಂಜಿಯಿಂದ ಒಂದು ಡಿಶ್, ಇನ್ನೊಂದು ಬೀಜದಿಂದ ಎರಡು ಮಾಡಿ ಕಡಿಮೆ ಹೋಗುವ. ಅಡುಗೆ ಮನೆ ಬಂದೈತಲ್ಲ. ಈಗ ಫಸ್ಟಿಗೆ ಯಾವುದು? ಹಲಸಿನ ಬೀಜದ ದೋಸೆ ಅಲ್ಲ. ಓಕೆ, ನೀವು ಹಲಸಿನ ಬೀಜ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ತಂದಿದ್ದೀರಾ. ಆಮೇಲೆ ಅಕ್ಕಿ ಎಲ್ಲ ಒಂದು 10 ನಿಮಿಷ ನೆನೆ ಹಾಕಿ ತಂದಿದ್ದೀರಾ. ಓಕೆ, ಫಸ್ಟಿಗೆ ಎಂತ ಬೇಕಾಗುತ್ತೆ? ಗ್ರೈಂಡ್ ಮಾಡಲಿಕ್ಕೆ ಉಂಟಾ? ಗ್ರೈಂಡ್ ಮಾಡಲಿಕ್ಕೆ ಒಂದು ಜಾರ್ ಕೊಡಿ. ಓಕೆ, ಫಸ್ಟಿಗೆ ಜಾರ್ ಬೇಕಲ್ಲ. ದೋಸೆ ಮಾಡಬೇಕಾದ್ರೆ ಅಕ್ಕಿಯನ್ನು ಗ್ರೈಂಡ್ ಮಾಡಬೇಕು. ಅದೇ ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ನಮಗೆ. ಯಾವುದೊಂದು ಅದೊಂದು ಲೈನ್ ಉಂಟೇ ಇಲ್ಲ. ಮತ್ತೆ ಇಂಗ್ರೀಡಿಯೆಂಟ್ಸ್ ತುಂಬ ಬೇಡ, ಬರೀ ಅಕ್ಕಿ ಎಲ್ಲರ ಮನೆಯಲ್ಲಿ ಇರ್ತದೆ. ಈಗ ಸೀಸನ್, ಹಲಸಿನ ಬೀಜ ಎಷ್ಟು ಸಹ ಉಂಟು. ಆದರೆ ಅಕ್ಕಿ ಕಡಿಯುವಾಗ ಮಾತ್ರ ಹಲಸಿನ ಬೀಜ ಅವಾಗಲೇ ಹಾಕಿ ಗ್ರೈಂಡ್ ಮಾಡಬೇಕು. ಒಂಚೂರು ಲೇಟ್ ಆದರೆ ಅದು ಗ್ರೈಂಡ್ ಆಗಲ್ಲ. ಹಾಗಾಗಿ ಒಟ್ಟಿಗೆ ಹಾಕಬೇಕು. ಅದನ್ನೇನು ಬೇಯಿಸಬೇಕು ಆ ಥರ ಏನಿಲ್ಲ. ಬೇಯಿಸ್ಬೇಕಂತ ಇಲ್ಲ. ಸಿಪ್ಪೆ ತೆಗೆದು ಸಣ್ಣದು ಕಟ್ ಮಾಡಿ ಹಾಕಿದ್ದೇನೆ. ತುರಿಬೋದು, ತುರಿದು ಸಹ ಹಾಕ್ಬೋದು. ಒಂದು ವೇಳೆ ಇಡೀ ಹಾಕಲಿಕ್ಕೆ ಬಾರ್ದು, ಯಾಕಂದರೆ ಇಡೀ ಹಾಕಿದರೆ ಹಲಸಿನ ಬೀಜ ಕಟ್ ಆಗೋ ಬದಲು ಜಾರಿದ್ದು ಬ್ಲೇಡ್ ಕಟ್ ಆಗ್ಬೋದು. ಅದಕ್ಕಾಗಿ ಎಷ್ಟು ಸಣ್ಣ ಕಟ್ ಮಾಡ್ತೇವೆ ಸಣ್ಣದು ಅಷ್ಟು ಒಳ್ಳೆಯದು. ಸ್ವಲ್ಪ ನೀರು ಕೊಡಿ. ನೀರು ಬೇಕಲ್ಲ. ಉಪ್ಪು ಯಾವಾಗಲೂ ಸ್ವಲ್ಪವೇ ಹಾಕಿದರೆ ಒಳ್ಳೆಯದು, ಬೇಗ ಹಿಡಿತದೆಲ್ಲ. ಸ್ವಲ್ಪ ಉಪ್ಪು ಬಾರದಿದ್ರೆ ನಾವು ಬಂದಕ್ಕೆ ಹಾಕಿದರೆ ಸಾಕು. ನೀರು ಹಾಕಲಾ? ನೀರು ಹಾಕಿ ಸಾಕು. ಸಾಕಾಗುತ್ತಾ ನೀರು? ಸಾಕು. ಮತ್ತು ಆಪ್ಷನ್, ಸ್ವಲ್ಪ ತೆಂಗಿನಕಾಯಿ ಬೇಕಿದ್ರೆ ತೆಂಗಿನಕಾಯಿ ಹಾಕ್ಬೋದು, ಕಾಯಿ ಮೆಣಸು ಸಹ ಹಾಕ್ಬೋದು. ಖಾರ ಒಳ್ಳೆ ಟೇಸ್ಟ್ ಬರುತ್ತೆ. ಬರೀ ಜಸ್ಟ್ ಇದನ್ನು ಸಹ ಹಾಕಿ ಕಟ್ಬೋದು. ಯಾವುದು ಹಲಸಿನ ಬೀಜ ಮತ್ತು ಅಕ್ಕಿ, ಸಾಲ್ಟ್ ಅಷ್ಟು ಸಹ ಹಾಕ್ಬೋದು. ತೆಂಗಿನಕಾಯಿ ಹಾಕಿದ್ರೆ ಮತ್ತೆ ಸಹ ಒಳ್ಳೆ ಟೇಸ್ಟ್ ಎಲ್ಲ ಬರುತ್ತೆ. ತೆಂಗಿನಕಾಯಿ ಫ್ಲೇವರ್ ಬರುತ್ತಲ್ಲ. ಹೌದು. ಓಕೆ, ಇನ್ನು ಗ್ರೈಂಡ್ ಮಾಡಿ. ಇದನ್ನು ಗ್ರೈಂಡ್ ಮಾಡಿ ಕೊಡಬೇಕಲ್ಲ. ಓಕೆ, ಸಾಕು. ಒಂದು ಸ್ವಲ್ಪ ಸಣ್ಣ ಆಗಬೇಕಾ? ಒಳ್ಳೆ ಆಗಿದ್ದಲ್ಲ ಗ್ರೈಂಡ್, ಒಳ್ಳೆ. ಅದು ನಾವು ಹಸಿ ಬೀಜ ಹಾಕಿದ ಕಾರಣ ಏನು ಇದಾಗಲ್ಲ. ಅದು ನೆಕ್ಸ್ಟ್ ಇಲ್ಲ, ಒಳ್ಳೆದು. ಇದನ್ನು ದೋಸೆ ಮಾಡ್ತೇವೆಲ್ಲ, ಅದೆಲ್ಲ ಒಳ್ಳೆದೈತೆ. ಸ್ವಲ್ಪ ನೀರು ಹಾಕಿ. ಮೊದಲೆಲ್ಲ ಇದೆಯಲ್ಲ ಬೆಳಿಗ್ಗೆ ತಿಂತಿದ್ದದು. ಈಗ ಎಲ್ಲ ಬೇರೆ ಬೇರೆ ವೆರೈಟಿದು ಬಂದಿದೆ, ಪಿಜ್ಜಾ, ಬರ್ಗರ್ ಅದೆಲ್ಲ. ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ ಎಲ್ಲ. ಗೆಣಸು ಅಲ್ಲ. ಈಗ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮತ್ತೆ ಬೇಗ, ಈಗ ಮಳೆಗಾಲಲ್ಲ, ಸ್ನ್ಯಾಕ್ಸ್ ಥರ ಸಹ ಮಾಡಿ ತಿನ್ಬೋದು, ಬೇಗ ಆಗ್ತದೆ. ಒಂಚೂರು ಸ್ವಲ್ಪ ನೀರು ಹಾಕಿ. ತವ ಇಟ್ಕೊಳ್ಳೋದಾ ಹೇಗೆ? ತವ ಇದೆ ಸಾಕು. ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಕೊಳ್ಬೇಕಲ್ಲ. ಸ್ವಲ್ಪ ಎಣ್ಣೆ ಹಾಕಿ. ಆಯಿಲ್ ಹಾಕ್ಬೇಕಾ? ಎಣ್ಣೆ ಹಾಕಿ. ಆಯಿಲ್ ಅಂತ ಬಂದಾಗ ನಾಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಆ್ಯಕ್ಚುಲಿ ನಾವು ದೋಸೆ ಈ ಥರ ಮಾಡುವಾಗ ಆಯಿಲನ್ನು ಸಪ್ರೇಟ್ ಒಂದು ಬೌಲಿಗೆ ಹಾಕಿಡಬೇಕಲ್ಲ. ಹೌದು. ಇದಕ್ಕೆ ಸಹ ಕಾಯಿ ಮೆಣಸು ಗ್ರೈಂಡ್ ಮಾಡಿ ಹಾಕ್ಬೋದು. ಅದು ಕೂಡ ಒಟ್ಟಿಗೆ ಹಾಕಿದರೆ ಸಹ ಒಳ್ಳೆದಾಗ್ತದೆ. ಕಾಯಿ ಮೆಣಸೆಲ್ಲ ಹಾಕಿದರೆ ನಾವು ಇದಕ್ಕೆ ಚಟ್ನಿ ಏನು ಬೇಕು ಅಂತಿಲ್ಲ, ಸಾಂಬಾರು ಏನು ಬೇಕು ಅಂತಿಲ್ಲ, ಹಾಗೆ ತಗೊಳ್ಬೋದು. ಅಲ್ಲದೆ ತೆಂಗಿನಕಾಯಿ ಹಾಕಿದರೆ ಹಾಗೆ ಟೇಸ್ಟ್ ಬರ್ತದೆ. ತೆಂಗಿನಕಾಯಿ ಹಾಕದಿದ್ರೆ ಪರವಾಗಿಲ್ಲ, ಬರೀ ಇದೇ ಎರಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಸಹ ಒಳ್ಳೆದಾಗ್ತದೆ. ಬಟ್ ತೆಂಗಿನಕಾಯಿ ಹಾಕಿದರೆ ಹಾಗೆ ತಿನ್ನಲಿಕ್ಕೆ ಚಂದ ಇರುತ್ತೆ. ಒಳ್ಳೆಯಲ್ಲ. ರೊಟ್ಟಿಗೆ ಆಗಿರ್ಬೋದು, ಈ ದೋಸೆಗೆಲ್ಲ ತೆಂಗಿನಕಾಯಿ ಹಾಕಿದ್ದು
ತೆಂಗಿನಕಾಯಿ ಹಾಕಿದ ದೋಸೆನೂ ಚೆಂದ ಇರುತ್ತೆ. ನಾವು ಮನೆಯಲ್ಲೆಲ್ಲ ಇರುವಾಗ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ಬಂದೆಲ್ಲ ಹೊಲಿದ್ರೆ ಸಂಜೆಗೆ ಆಗುವಾಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಗ್ರೈಂಡ್ ಮಾಡಿ ಅದನ್ನು ದೋಸೆ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಒಳ್ಳೆ ಗ್ರೈಂಡ್ ಆಗದಿದ್ದರೆ ಸಹ ಬೀಜ ಒಂದು ವೇಳೆ ಸ್ವಲ್ಪ ಇದ್ದರೆ ಸಹ ಏನಾಗಲ್ಲ, ಅದರಲ್ಲಿ ಸಣ್ಣ ಸಣ್ಣ ಗೊತ್ತಾಗ್ತದೆ. ಓಕೆ, ಕಾದಿದೆ ಈಗ. ಎಸ್, ಹಾಗೆ ಮಾಡ್ತೀರಾ? ಇದರ ಮೇಲೆ ಒಂಚೂರು ಬೇಕಿದ್ರೆ ಒಂಚೂರು ಎಣ್ಣೆ ಹಾಕಿ ಹಾಕೋದಾ? ಸ್ವಲ್ಪ ಅದರಲ್ಲಿ ಹಾಕೋದಕ್ಕಿಂತ ಬೇರೆ ಒಂದು ಸ್ಪೂನ್ ಹಾಕಿ ಇದರ ಮೇಲೆ ಒಂಚೂರು ಎಣ್ಣೆ ಹಾಕಿದರೆ ಮತ್ತೆ ಟೇಸ್ಟ್ ಬರ್ತದೆ. ತುಪ್ಪ ಬೇಕಿದ್ರೆ ತುಪ್ಪ ಸಹ ಹಾಕ್ಬೋದು. ತುಪ್ಪ ಬೇಕಿದ್ರೆ ಅದು ಅಲ್ಲಿ ಬೇಕು. ಅದೇ ತುಪ್ಪ ಬೇಕಿದ್ರೆ ತುಪ್ಪ ಕೂಡ ತುಪ್ಪ ಸಹ ಹಾಕ್ಬೋದು, ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಹೇಗೋ ಗೆಸ್ಟ್ ಬರೋದು ಜಸ್ಟ್ ಆಗಿರುತ್ತೆ. ಗೆಸ್ಟ್ ಬರೋದು ಜಸ್ಟ್ ಅದಕ್ಕೆ ಸ್ವಲ್ಪ ಕೇಸಿಯವರ ಶುದ್ಧ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಹಸಿವೆ ಆಗ್ತದೆ ಅಂತ ಹೇಳಿದರೆ ಬೇಗ ಮಾಡುವಂಥದ್ದು ರೆಸಿಪಿ ಅಲ್ಲ. ಬೇಗ ಮಾಡಬೇಕು. ಹೇಗೆ ಈಗ ಅಕ್ಕಿ ಎಲ್ಲ ಪದನ್ಬೇಕಲ್ಲ, ಅಕ್ಕಿ ನೆನೆ ಹಾಕ್ಲಿಕ್ಕೆ ಬೆಳ್ತಿಗೆಲ್ಲ ಬೇಗ ನೆನೆಯುತ್ತದೆ. ಈಗ 10 ನಿಮಿಷದಲ್ಲಿ, ಈಗ ಬೆಳಿಗ್ಗೆ ನಾನು ಮಾಡಿದೆ ಇದೇ ತಿಂಡಿ, ಬೇಗ ನೆನೆಸಿದೆ, 10 ನಿಮಿಷದಲ್ಲಿ ಆಯಿತು. ಒಂದು ವೇಳೆ ಟೈಮ್ ಉಂಟಂತೇಳಿ 1 hour 2 hour ನೆನೆಸಿಡ್ಬೋದು. ಬಟ್ ನೆನೆಸಿಟ್ಟಷ್ಟು ಚಂದ, ನೆನೆಸಿಟ್ಟಷ್ಟು ಒಳ್ಳೇದು ಬರುತ್ತೆ. ಇಲ್ಲದ್ರೆ ಒಂದು 10 ನಿಮಿಷ, ಓಕೆ 10 ನಿಮಿಷ ಸಾಕಾಗ್ತದೆ. ಬೇಗ ಆಗುವ ರೆಸಿಪಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹೇಗಾಗಿ ನೀವು ಯಾವತ್ತಿದ್ರೂ ಗೆಸ್ಟ್ ಬರುವಾಗ ಜಸ್ಟ್ ಮಾಡುವಂತ ಬೇಕು. ಹಲಸಿನ ಬೀಜ ಒಂದಿದ್ರೆ ಸಾಕು. ಎಬ್ಬಿಸಲ್ಲ ಆಯ್ತಾ ಅಂತ. ಆಯ್ತು, ಓಕೆ. ಉಲ್ಟಾ ಮಾಡಿ ಹಾಕ್ಬೇಕಲ್ಲ? ಉಲ್ಟಾ ಮಾಡಿ ಹಾಕಿದರೆ ಸಹ ಓಕೆ, ಚೆನ್ನಾಗಿರುತ್ತಲ್ಲ. ಇಲ್ಲದಿದ್ರೆ ಸಹ ಆಗ್ತದೆ. ಇದೊಂಥರ ಸಂತೋಷ ಆಯಿತು ನೋಡಿ, ಆ ಥರ ಕಲರ್ ಬಂತು. ಹೌದು ನೋಡ. ಹಾಕ್ಲಾ? ಓಕೆ. ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಹಲಸಿನ ಬೀಜದ್ದು ದೋಸೆ ಅಂತೇಳಿ. ಹೌದು, ಇಲ್ಲದ್ರೆ ಸೇಮ್ ಅದೇ ಒಂದು ಕುಚ್ಚಲಕ್ಕಿ ದೋಸೆ ತರ ಕಾಣುತ್ತಲ್ಲ, ಆ ಥರ ಕಾಣ್ತದೆ. ಹಾಕಿದ್ದು ಅದೇ ಬೆಳ್ತಿಗೆ ನೋಡುವಾಗ ಅದು ಬೀಜ ಹಾಕಿದೇವಲ್ಲ, ಕಲರ್ ನೋಡಿ ಕುಚ್ಚಲಕ್ಕಿ ತರ. ಅದರದ್ದೇನು ಬ್ಲಾಕ್ ಬ್ಲಾಕ್ ಆ ಥರ. ಹೌದು, ನೀವೇನೋ ಒಂದು ಟ್ರೈ ಮಾಡಿದ್ರಿ ಈಗಾದ್ರೆ ಅಲ್ಲ? ಹಲಸಿನ ಬೀಜದಿಂದ ದೋಸೆ ಫಸ್ಟ್ ಟೈಮ್ ಮಾಡಿದ ಅಂತ? ಇಲ್ಲ, ನಾನು ಮನೆಯಲ್ಲಿ ಮಾಡಿದ್ದೇನೆ, ಎಷ್ಟೋ ವರ್ಷ ಬ್ಯಾಕ್ ಮಾಡಿದ್ದೇನೆ. ಅದು ಅಂದರೆ ನಿನ್ನೆ ಊರಲ್ಲಿ ಹೋಗುವಾಗ ಬೀಜ ತಂದಿದ್ದೆ, ಹಾಗೆ ನನಗೆ ನೆನಪಾಯ್ತು, ಎಷ್ಟೋ ವರ್ಷ ಹಿಂದೆ ಮಾಡಿದ್ದೆ. ಒಮ್ಮೆ ಮಾಡ್ತೇನೆ ಅಂತೇಳಿ ಬೆಳಿಗ್ಗೆ ಮಾಡಿದ್ದು, ಬೇಗ ಆಯಿತು. ಚೆನ್ನಾಗಾಯ್ತಲ್ಲ? ಚೆನ್ನಾಗಿ ಆಯಿತು ಮಾತ್ರ. ಗ್ರೈಂಡ್ ಸಹ ನೋಡಿ ಬೇಗ ಆಗ್ತದೆ. ಹೌದು, ಬೇಗ ಆಗ್ತದೆ, ಗ್ರೈಂಡ್ ಬೇಗ ಆಗುತ್ತೆ. ಬಟ್ ಅದೇ ನಾರ್ಮಲ್ ಆಗಿ ಹಲಸಿನ ಬೀಜ ಕರೆಕ್ಟಾಗಿ ಬೇಳೆ ಕಾಳು ಏನು ಹಾಕ್ಬೇಕಂತಲೇ ಇಲ್ಲಲ್ಲ. ಈಗ ಉದ್ದಿನ ಬೇಳೆ ರೇಟ್ ನೋಡುವಾಗ ತುಂಬಾನೇ ಆಗಿದೆ. ಅದಕ್ಕೆ ರೇಟ್ ಉಂಟಲ್ಲ, ನಾವು ಈಗ ಸೀಸನ್ ಟೈಮ್ ನೋಡಿ, ಹಲಸಿನ ಬೀಜ ಸಿಗೋ ಟೈಮ್. ನಾರ್ಮಲ್ ಈಗ ಎಲ್ಲ ಸೀಸನಲ್ಲಿ ಹಲಸಿನ ಬೀಜ ಸಿಗಲ್ಲ, ಆವಾಗ ಈ ಥರದ್ದು ಸ್ಪೆಷಲ್ ಮಾಡ್ತಾ ಇರಬೇಕು. ಮಾಡ್ಬೋದು, ಯಾವ ಥರ ಸಹ ಮಾಡ್ಬೋದು. ಕಟ್ಲೆಟ್ ಥರ ಮಾಡ್ಬೋದು, ಕಟ್ಲೆಟ್ ಎಲ್ಲ ಮಾಡ್ಬೋದು. ಮತ್ತೆ ಇಡ್ಲಿ ಆಗ್ತದೆ. ಇಡ್ಲಿ ಒಳ್ಳೆದಾಗ್ತದೆ. ಇಡ್ಲಿ ನಾನು ಇವತ್ತು ಸ್ವಲ್ಪ ಕಡ್ದು ದೋಸೆ ಮಾಡಿದೆ, ಮತ್ತೆ ಸ್ವಲ್ಪ ಇಡ್ಲಿ ಮಾಡಿದೆ. ಅದಕ್ಕೇನು ಉದ್ದು ಅದೆಲ್ಲ ಏನು ಹಾಕ್ಲಿಲ್ಲ, ಏನು ಹಾಕದೆ ಹಾಗೆ ಮಾಡಿಲ್ಲ. ಅದೇನು ಪುಂಡಿ ಥರ ಗಟ್ಟಿ ಆಗಿಲ್ಲ? ಇಲ್ಲ, ಇಡ್ಲಿ ಅಂದರೆ ಅಷ್ಟು ಸಾಫ್ಟ್ ಬರಲಿಲ್ಲ, ಬಟ್ ಇಡ್ಲಿ ಚೆನ್ನಾಗಿ ಎಬ್ಬಿಸ್ಲಿಕ್ಕೆ ಎಲ್ಲ ಒಳ್ಳೆದಾಗಿರ್ತದೆ. ಎರಡು ದೋಸೆ ಅಂತೂ ರೆಡಿ ಆಗ್ತಂತೀವಿ ನೋಡಿ. ಮಗಚಿ ಹಾಕ್ಬೋದು, ಇಲ್ಲದಿದ್ರೆ ಈ ಥರ ಆ ಥರ ಸಾಕು. ಬಟ್ ಈ ಥರ ಸ್ಪೆಷಲ್ ದೋಸೆ ಮಾಡಿದಾಗ ಸ್ವಲ್ಪ ಅದನ್ನು ಕರೆಕ್ಟಾಗಿ ಮಗಸಿ ಹಾಕಿದರೆ ಚೆನ್ನಾಗಿರುತ್ತೆ. ಹೌದು, ನೀವು ಹಲಸಿನ ಬೀಜದ ದೋಸೆ ತಿನ್ನಲಿಲ್ಲಲ್ಲ? ಹಲಸಿನ ಬೀಜದ ದೋಸೆ ತಿನ್ನಲೇ ಇಲ್ಲ. ತಿಂದು ನೋಡಿ, ಟೇಸ್ಟ್ ಮಾಡಿ ಹೇಳಿ. ಓಕೆಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಸದ್ಯಕ್ಕೆ ಸಾಕಲ್ಲ? ಸಾಕು. ಈಗ ಇನ್ನು ಇದನ್ನು ಸರ್ವ್ ಮಾಡುವ ಟೈಮ್. ಎಸ್, ಓಕೆ, ದೋಸೆ ರೆಡಿ. ಸರ್ವ್ ಮಾಡ್ತೇನೆ. ಓಕೆ, ಜಾಕ್ ಫ್ರೂಟ್ ಬೀಜ, ಹಲಸಿನ ಬೀಜದ ದೋಸೆ ರೆಡಿ. ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ. ಗೆಸ್ಟ್ ಬರುವಾಗ ಜಸ್ಟ್ ರೆಸಿಪಿ. ನೀವು ಅದನ್ನು ಸರ್ವ್ ಮಾಡುವಾಗಲೂ ಕೂಡ ನಾನು ಹಂಗೆ ಹಾಗೆ ಅಂದ್ಕೊಂಡೆ, ರಬ ನೀವು ಸರ್ವ್ ಮಾಡಿದ್ರಿ ಅಂದರೆ ಗೆಸ್ಟ್ ಬರುವಾಗ ಬೇಗ ಆಗಬೇಕು. ಹೌದು, ಬೇಗ ಆಗ್ತದೆ, ಟೈಮ್ ಸಿಗಬೇಕು. ಹೌದು. ಓಕೆ, ಮತ್ತೆ ಇಂಗ್ರೀಡಿಯೆಂಟ್ಸ್ ಸಹ ಒಂದು ಹಲಸಿನ ಬೀಜ ಇದ್ರೆ ದೋಸೆ ರೆಡಿ. ದೋಸೆ ರೆಡಿ ಆಗ್ತದೆ, ಚೆನ್ನಾಗಿ ಆಗಿರ್ಬೋದು ಅಂತ ಕಾಣ್ತುಂಟು. ಟೇಸ್ಟ್ ನೋಡೋಲ್ಲ ಆದರೆ. ಓಕೆ, ಇಂದ್ರೆ ಮ್ಯಾಮ್ ಸಾಕಾಗಿರುವಂತಹ ಗೆಸ್ಟ್ ಬರುವಾಗ ಜಸ್ಟ್ ರೆಸಿಪಿ ಅಂತೆ ಹಲಸಿನ ಬೀಜದ ದೋಸೆ ಅಂತ ರೆಡಿ ಮಾಡಿಕೊಟ್ಟಿದ್ದೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು.
ಹಲಸಿನ ಬೀಜದ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ 1 ಕಪ್ ಸಣ್ಣಗೆ ತುಂಡು ಮಾಡಿದ ಹಸಿ ಹಲಸಿನ ಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಸ್ವಲ್ಪ ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೇಕಾಗುವಷ್ಟು ನೀರು ಹಾಕಿ ನೀರು ದೋಸೆಯ ಹದಕ್ಕಿಂತ ಸ್ವಲ್ಪ ದಪ್ಪವಾಗಿರಿಸಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತೆಳುವಾಗಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹಲಸಿನ ಬೀಜದ ದೋಸೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.